ಕುಡ್ಲ ವಿಧಾನಸಭಾ ಕ್ಷೇತ್ರನ ಕಾರಿನ 25 ವರ್ಷಗಳಿಂದ ಯುಟಿ ಖಾದರ್ ಕುಟುಂಬ ಪ್ರತಿನಿಧಿಸಾವುದಿತ್ತಂಡಲ ಈತನೇಟ ಕಡಲ್ ಕೊರೆತಗ ಶಾಶ್ವತ ಪರಿಹಾರ ಕಲ್ಪಿಸಾವನೆಟ್ಟು ವಿಫಲ ಆದಿತದ ಕಡಲ್ ಕೊರೆತ ಈ ನಿಕ್ಲ ಜ್ವಲಂತ ಸಮಸ್ಯೆ ಆದು ಹೊರಿತಂಡು ಖಾದರರು ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸಾದು ಅಭಿವೃದ್ಧಿ ಕಾರ್ಯಗ ಮಹತ್ವ ಕೊರಡು ಪಣದು ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಅಭಿಪ್ರಾಯಿಸಿದರು. ತೊಕೋಡು ಕಾಪಿಕಾರ್ದ ಬಿಜೆಪಿ ಕಚೇರಿ ಸುದ್ದಿಗೋಷ್ಠಿ ನಡಪಾದ ಪಾತೆರ್ನ ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಕಡಲ್ ಕೊರತಗ ಶಾಶ್ವತ ಕಾಮಗಾರಿನ ಸರಿಯಾದ ನಿರ್ವಹಿಸಾವಂತಿ ನಿರ್ಧಾರ ಮೀನುಗಾರರನ್ನ ಇರಲು ಈ ನಿಕ್ಲ ಕಡಲ್ ಪಾಲಾವೊಂದುಂಡು ತಾತ್ಕಾಲಿಕ ಕಾಮಗಾರದ ಪುದರಡು ಅವ್ಯವಹಾರಲು ನಡೆದದನ್ನು ಪಡೆದು ಆರೋಪಿಸಾಯಿರು. ಆ ಪ್ರಕಾರವಾಗಿ ಇವತ್ತು ಬೆಳಗ್ಗೆಯಿಂದಲೇ ಕಾಮಗಾರಿಗಳು ಪ್ರಾರಂಭವಾಗಿ ಜನಗಳಿಗೆ ಒಂದು ಭರವಸೆಯ ಬೆಳಕು ಮೂಡಿದಂತಾಗಿದೆ. ಆದರೆ ನಮ್ಮ ಈ ಭಾಗದ ಶಾಸಕರು ಯಾವುದೇ ರೀತಿಯ ಸೌಜನ್ಯದ ಭೇಟಿ ಕೂಡ ಮಾಡಲಿಲ್ಲ. ಅವರು ಕಳೆದ 25 ವರ್ಷದಿಂದ ಈ ಭಾಗದ ಅವರ ತಂದೆಯಿಂದ ಹಿಡಿದು ಅವರ ಮೂಲಕವಾಗಿ ಕಳೆದ 15 ವರ್ಷದಿಂದ 2 ಬಾರಿ ಸಚಿವರಾಗಿದ್ದುಕೊಂಡು 1 ಬಾರಿ ಶಾಸಕರಾಗಿದ್ದುಕೊಂಡು ಈ ಭಾಗದ ಮುಖ್ಯ ಸಮಸ್ಯೆಯಾದ ಕಡಲು ಕೊರೆತವನ್ನು ಒಂದು ಶಾಶ್ವತ ಪರಿಹಾರ ಮಾಡುವಲ್ಲಿ ಬಹಳ ವಿಫಲರಾಗಿದ್ದಾರೆ. ಕಾರಣ ಅವರಿಗೆ ಯಾವುದೇ ರೀತಿಯ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ. ಹಾಗಾಗಿ ಅವರು ಈ ಥರದ ಒಂದು ಅವ್ಯವಸ್ಥೆಗೆ ಮುಖ್ಯ ಕಾರಣ ಈ ಭಾಗದ ಶಾಸಕರಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದರೆ ಪತ್ರಿಕೆಯ ಮೂಲಕ ಅಥವಾ ಮಾಧ್ಯಮದ ಮೂಲಕ ತನ್ನ ಏನು ಮೊದಲಿನಿಂದಲೂ ಇರುವಂಥ ಚಾಲಿ ಸುಳ್ಳು ಭರವಸೆಗಳನ್ನು ಕೊಟ್ಟು ದೇಶದ ಬಗ್ಗೆ ಅಥವಾ ರಾಜ್ಯದ ಬಗ್ಗೆ ಅಥವಾ ಇಲ್ಲಿಯ ಸಂಸದರ ಬಗ್ಗೆ ಏನೊಂದು ಮಾಹಿತಿಯನ್ನು ತಿಳ್ಕೊಳ್ಳದೆ ತನಗೆ ಬಾಯಿಗೆ ಬಂದಂತೆ ಮರಳುಗಾರಿಕೆಯ ಬಗ್ಗೆ ಮಾತಾಡುವಂಥ ನಮ್ಮ ದೇಶದ ಪ್ರಧಾನಿಯನ್ನು ಕೂಡ ಅವರು 56 ಇಂಚಿನ ಎದೆಯ ವ್ಯಕ್ತಿ ಈಗೆಲ್ಲಿದ್ದಾರೆ ಎನ್ನುವ ಮೂಲಕವಾಗಿ ಟೀಕೆಯನ್ನು ಮಾಡಿರ್ತಾರೆ. ತಾನು ಅರ್ಥ ಮಾಡಿಕೊಳ್ಬೇಕು, ತನ್ನ ಕ್ಷೇತ್ರದ ಅಭಿವೃದ್ಧಿಯ ಎದೆಗಾರಿಕೆಯನ್ನು ತೋರಿಸಲಾಗದಂಥ ವ್ಯಕ್ತಿ ದೇಶದ ಪ್ರಧಾನಿಯ ಎದೆಗಾರಿಕೆಯ ಬಗ್ಗೆ ಪ್ರಶ್ನಿಸಲಿಕ್ಕೆ ಅವರಿಗೆ ನೈತಿಕವಾದ ಹೊಣೆ ಇಲ್ಲ. ಆದರೂ ಕೂಡ ತಾನು ಬಾಯಿಗೆ ಬಂದಂತೆ ಮಾತಾಡುವಂಥ ಚಾಲಿಯನ್ನು ಇಟ್ಕೊಂಡಿದ್ದಾರೆ. ಅವ್ರು ಹೇಳಬೇಕು, ಕಳೆದ 15 ವರ್ಷದಲ್ಲಿ ಈ ಭಾಗದ ಕಡಲ ಕೊರೆತ ಸಮಸ್ಯೆಗೆ ಏನು ಪರಿಹಾರ ಕಂಡುಕೊಂಡಿದ್ದಾರೆ ಅಥವಾ ಯಾವ ವಿಧದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅದರಲ್ಲಿ ನಡೆದಂತಹ ಎಲ್ಲ ಅವ್ಯವಹಾರಗಳ ಬಗ್ಗೆ ಸಂಶಯ ಮೂಡ್ತಾ ಇದೆ ಈಗ ನಮಗೆ. ಯಾಕಂತ ಹೇಳಿದ್ರೆ ಕಳೆದ 15 ವರ್ಷದಿಂದ ಒಂದು ವ್ಯವಸ್ಥೆಯನ್ನು ಮುಗಿಸಲಾಗದಂಥ ಸ್ಥಿತಿ ಈ ಭಾಗದ ಜನರು ಅದನ್ನು ಬಹಳ ಬೇಸರದಿಂದ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅದನ್ನು ಮಾನ್ಯ ಶಾಸಕರು ಸಾರ್ವಜನಿಕ ತಿಳಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ತಕ್ಷಣವಾಗಿ. ಈ ಮೂಲಕವಾಗಿ ನಾವು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಕಳೆದ ಬಾರಿ ಪತ್ರಿಕಾಗೋಷ್ಠಿ ನಡೆಸಿ ತನ್ನ ಕ್ಷೇತ್ರದ ಬಗ್ಗೆ ಮಾತನಾಡುವ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತಾಡುವ ರೀತಿಯಲ್ಲಿ ಮಂಗಳೂರಿನಲ್ಲಿ ಕುಳಿತುಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಈ ವ್ಯಕ್ತಿ ತನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡುವಂಥ ಮೂಲ ಕೆಲಸವನ್ನು ಮೊದಲು ಮಾಡಬೇಕು, ಆಮೇಲೆ ಜಿಲ್ಲೆಯ ಬಗ್ಗೆ ಮಾತಾಡಿದ ವ್ಯಕ್ತಿ ಆಗಬೇಕು. ಯಾಕಂತ ಹೇಳಿದ್ರೆ ಅವರು ಕಳೆದ 1 ಬಾರಿ ಉಸ್ತುವಾರಿ ಮಂತ್ರಿಗಳಾಗಿದ್ದರೂ ಕೂಡ ಈಗಲೂ ಅದೇ ಅಧಿಕಾರದ ಅಮಲು ಅವರ ತಲೆಯಲ್ಲಿದೆ. ಅದನ್ನು ನೀವು ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ ಅವರು ಯಾವುದೇ ಬೆದರಿಕೆ ಇಲ್ಲದಿದ್ದರೂ ಕೂಡ, ಯಾವುದೇ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಎಸ್ಕಾಟ್ ಇಟ್ಕೊಂಡು ತಾನು ಮಂತ್ರಿ ಹತ್ರ ಓಡಾಡುವಂಥ ಚಾಲಿಯನ್ನು ಇವಾಗಲೂ ಅವರು ತನ್ನ ಮೈಗೆ ಅಂಟಿಸ್ಕೊಂಡಿದ್ದಾರೆ. ಈಗಲೂ ಅವರು ಓಡಾಡ್ತಾ ಇರುವಾಗ ಅವರಿಗೆ ಎಸ್ಕಾಟ್ನ ಅವಶ್ಯಕತೆ ಇರ್ತದೆ. ಯಾಕಂತೇಳಿ ಜನಗಳಿಗೆ ಒಂದು ರೀತಿಯ ಭಾವನೆಯನ್ನು ಮೂಡಿಸುವಂಥ ಕೆಲಸವನ್ನು ಅವರು ಮಾಡುವುದು ನಾವೆಲ್ಲರೂ ಕಾಣ್ತಾ ಇದೆ. ಇದೇ ಅವರು ಮಾಡಿದಂಥ 15 ವರ್ಷದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯ. ಬೇರೆ ಏನು ಮಾಡಲಿಲ್ಲ ಅವರು, ಇದನ್ನೇ ಮಾಡಿದರು. ಸುಳ್ಳು ಭರವಸೆಗಳ ಸರದಾರ ಇದನ್ನೇ ಮಾಡಿದಂಥದ್ದು, ಬೇರೆ ಏನು ಮಾಡಲಿಲ್ಲ. ಅದೇ ಮೊನ್ನೆ ನಮಗೆ ಲಾಕ್ಡೌನ್ ಆದ ಸಂದರ್ಭದಲ್ಲೂ ಕೂಡ ಕಳೆದ ಮಾರ್ಚ್ ತಿಂಗಳಲ್ಲಿ ವಿಧಾನಸಭೆಯ ಕಲಾಪಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ವಿಧಾನಸಭೆಯ ಗೈರಾಗಿ ಇಲ್ಲಿ ಅನೇಕ ಉದ್ಘಾಟನೆ ಶಿಲಾನ್ಯಾಸ ಎಂಬ ನಾಟಕದಲ್ಲಿ ತೊಡಗಿಕೊಂಡು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಸಾರ್ವಜನಿಕವಾಗಿ ಮಾಸ್ಕ್ಗಳನ್ನು ಧರಿಸದೆ, ಒಂದು ಕನಿಷ್ಠವಾದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೆ ಸಾರ್ವಜನಿಕವಾಗಿ ಅಪಹಾಸ್ಯಕ್ಕೆ ಈಡಾದವರು ಈ ಶಾಸಕರು. ಇವರು ನಮ್ಮ ದೇಶದ ಪ್ರಧಾನಿಯ ಬಗ್ಗೆ ಮಾತಾಡ್ತಾರೆ, 56 ಇಂಚಿನ ಎದೆಗಾರಿಕೆಯ ಬಗ್ಗೆ ಮಾತಾಡ್ತಾರೆ. ಇವರ ಪಕ್ಷದ ನಾಯಕನೆನಿಸಿಕೊಂಡ ವ್ಯಕ್ತಿ ಅರ್ಧ ಶತಮಾನ ಕಳೆದರೂ ಕೂಡ ಇವಾಗಲೂ ಯುವ ನಾಯಕ. ಇಂಥ ವ್ಯಕ್ತಿಗಳನ್ನು ಇಟ್ಕೊಂಡು ಇವರು ಹೇಳ್ತಾ ಇದ್ದಾರೆ, ಚೀನಾದ
ಗಡಿಯಲ್ಲಿ ನಿರಾಯುಧರಾಗಿ ಯಾತಕ್ಕೆ ಸೈನ್ಯವನ್ನು ನಿಯೋಜಿಸಿದ್ರು ಅನ್ನೋ ಪ್ರಶ್ನೆಯನ್ನು ಕೂಡ ಆ ಮನುಷ್ಯ ಕೇಳ್ತಾ ಇದ್ದಾರೆ. ಕನಿಷ್ಠ ಜ್ಞಾನ ಇರಬೇಕಿತ್ತು. 1996ರಲ್ಲಿ ಒಪ್ಪಂದ ಮಾಡುವಾಗ ಯಾವ ಸರ್ಕಾರ ಇತ್ತು ಅನ್ನೋದನ್ನು ಮೊದಲು ಊಹಿಸ್ಕೊಳ್ಬೇಕು. ಆನಂತರ ಅದರ ಬಗ್ಗೆ ಮಾತಾಡಿಕೊಳ್ಳುವಂಥ ಕನಿಷ್ಠ ಜ್ಞಾನವನ್ನು ಇಟ್ಕೊಳ್ಳೋದ ವ್ಯಕ್ತಿ ಅವರನ್ನು ಇಟ್ಕೊಂಡಂಥ ರಾಷ್ಟ್ರೀಯ ಪಕ್ಷದ ಒಬ್ಬ ನಾಯಕನ ಮಾತನ್ನು ಇವರು ಮಾತಾಡ್ತಾರೆ. ಅದೇ ರೀತಿ ಉಳ್ಳಾಳದ ನಮ್ಮ ನಾಯಕರು ಕೂಡ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಸಾರ್ವಜನಿಕ ಈಗ ಗೊತ್ತಾಗಿದೆ. ಯಾಕಂತೇಳಿದ್ರೆ ಖಾದರ್ ಅವರ ಅಭಿವೃದ್ಧಿ ಏನು, ಅವರ ನಡೆ ಏನು ಎಲ್ಲವೂ ಇವಾಗ ಸಾರ್ವಜನಿಕವಾಗಿ ಎಲ್ಲರಿಗೂ ತಿಳಿಯುವಂಥ ಸಂಗತಿ ನಡೆದಿದೆ. ಇನ್ನು ಮುಂದೆ ಅವರ ಈ ನಾಟಕಗಳು ಮಂಗಳೂರು ವಿಧಾನಸಭಾ ಕ್ಷೇತ್ರ ಜನತೆಯನ್ನು ಮೋಸ ಮಾಡುವಂಥ ಯಾವುದೇ ನಾಟಕಗಳು ಇನ್ನು ಮುಂದೆ ನಡೆಯಲು ನಾವು ಬಿಡುವುದೂ ಇಲ್ಲ. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ದಿಟ್ಟ ನಾಯಕರಾದಂಥ ಶ್ರೀಯುತ ಯಡಿಯೂರಪ್ಪರವರ ನೇತೃತ್ವದಲ್ಲಿ ನಾವು BJPಯ ನಾಯಕರಾದಂಥ ಶ್ರೀಯುತ ನಳಿನ್ ಕುಮಾರ್ ಅವರ ಆ ಒಂದು ಸೂಚನೆಯ ಮೇರೆಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಂಸದರ ನೇತೃತ್ವದಲ್ಲಿ ವಾರ್ ರೂಮನ್ನು ಮಾಡಿ ಕೋವಿಡ್ನ ಈ ಮಹಾಮಾರಿ ಬಂದಂಥ ಸಂದರ್ಭದಲ್ಲೂ ಕೂಡ ಆ ಯಶಸ್ಸನ್ನು ವಾರ್ ರೂಮನ್ನು ಉದ್ಘಾಟನೆ ಮಾಡಿ ಸಾವಿರಾರು ಜನಗಳಿಗೆ ಆಹಾರ ಕಿಟ್ಟನ್ನು ಕೊಡುವಂಥ ಕೆಲಸ ಮಾಡಿ ಇವತ್ತು ನಮ್ಮ ಸಂಸದರು ಇಡೀ ಜಿಲ್ಲೆಯಲ್ಲಿ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ. ಆವಾಗ ಈ ಕಾಂಗ್ರೆಸ್ ನಾಯಕರು ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಇಡೀ ಜಿಲ್ಲೆಯಲ್ಲಿ ನಮ್ಮ ಸಂಸದರು ಓಡಾಡಿಕೊಂಡು ಇಡೀ ಜನತೆಯ ಸಮಸ್ಯೆಯನ್ನು ಆಲಿಸಿ ಅವರಿಗೆ ಬೇಕಾದಂಥ ಆಹಾರ ಕಿಟ್ ಪೊಟನೆಲ್ಲ ಕೊಟ್ಟು ಎಲ್ಲ ಜನಗಳ ಕಷ್ಟಗಳಿಗೆ ಆಶೋತ್ತರಗಳಿಗೆ ಸ್ಪಂದಿಸಿ ಒಂದು ಕೆಟ್ಟ ನಿರ್ಧಾರವನ್ನು ಕೈಗೊಂಡು ಎಲ್ಲ ರೀತಿಯಲ್ಲೂ ಜಿಲ್ಲಾಡಳಿತದ ಜೊತೆ ಸೇರಿ ಉತ್ತಮವಾದ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ಯಾರು ಕೂಡ ಈ ಮಾತನಾಡುವಂಥ ಸಂದರ್ಭದಲ್ಲಿ ಕಣ್ಣಿಗೆ ಕಾಣುವಂಥ ವ್ಯಕ್ತಿ ಇರಲಿಲ್ಲ. ಅದೇ ಕಳೆದ ಪಂಪೆನ ಬ್ರಿಡ್ಜ್ ಮಾಡುವಾಗಲೂ ಕೂಡ ಅತ್ಯಂತ ವಿಶೇಷವಾಗಿ ಆ ಒಂದು ಪಂಪೆನ ಬ್ರಿಡ್ಜನ್ನು ಉತ್ತಮ ರೀತಿಯಲ್ಲಿ ಲೋಕಾರ್ಪಣೆ ಮಾಡಿದ ಸಂದರ್ಭದಲ್ಲೂ ಕೂಡ ನಾಟಕೀಯವಾಗಿ ಐವಂಟಿ ಸೋದರರೆಲ್ಲ ಬಂದು ಆ ಒಂದು ಅಣುಕು ಪ್ರದರ್ಶನ ಮಾಡಿದ್ದಾರೆ. ಆದರೆ ಅವರಿಗೆ ಮೊನ್ನೆ ಗುರುಪುರದಲ್ಲಿ ನಡೆದಂತಹ ಆ ಸೇತುವೆಯನ್ನು ಉದ್ಘಾಟನೆ ಮಾಡುವ ಕನಿಷ್ಠ ಶಾಬಾಸ್ ಎನ್ನುವಂಥ ಮಾತು ಕೂಡ ಅವರ ಹೃದಯದಲ್ಲಿ ಬರಲಿಲ್ಲ. ಯಾಕಂತೇಳಿ ಅವರು ರಾಜಕೀಯ ಮಾಡೋದು ಬಿಟ್ಟರೆ ಅಭಿವೃದ್ಧಿ ಕಡೆ ಅವರು ಯಾವುದೂ ಕೂಡ ಜನಪರವಾಗಿ ಕೆಲಸ ಮಾಡುವಂಥ ನಾವು ಕಂಡಿಲ್ಲ. ಹಾಗಾಗಿ ಇನ್ನು ಮುಂದೆ ಯಾವಾಗಲೂ ಕೂಡ ಇವರನ್ನು ಜನ ನಂಬುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಮುಂದೆ ಕೂಡ ನಮ್ಮ ಸಂಸದರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಈ ಜಿಲ್ಲೆ ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕಿದೆ. ಅದೇ ರೀತಿ ಈಗ ನಮ್ಮ ಉಳ್ಳಾಳದ ಕಡಲ ಕೊರತೆ ಆಗಲಿ ಅಥವಾ ಬಾಕಿಯ ಎಲ್ಲ ಸಮಸ್ಯೆಗಳಿಗೆ ಉತ್ತಮವಾದ ಪರಿಹಾರವನ್ನು ಕೊಂಡು ನಮ್ಮ ಜಿಲ್ಲೆಯಲ್ಲಿ BJP ಸುದೃಢವಾಗಿ ಬೆಳೆಯುತ್ತದೆ. ಹಾಗೂ ಮಂಗಳೂರಿನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ BJP ಅತ್ಯಂತ ಯಶಸ್ಸಿನ ಮುಖಾಂತರ ಕಾರ್ಯವನ್ನು ಮಾಡ್ತಾ ಎಲ್ಲ ನಾಯಕರ ಒಟ್ಟುಗೂಡುವಿಕೆಯಿಂದ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ BJP ಇನ್ನು ಮುಂದೆ ನಮ್ಮ ಶಾಸಕರನ್ನು ಕೂಡ ವಿಧಾನಸಭೆ ಕಲಿಸುವಂಥ ಪ್ರಯತ್ನ ಕೂಡ ಆಗಲಿಕ್ಕಿದೆ. ಹಾಗಾಗಿ ಎಲ್ಲ ಜನರ ಆಶೋತ್ತರಗಳಿಗೆ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ BJP ಸ್ಪಂದಿಸುವಂಥ ರೀತಿಯಲ್ಲಿ ಎಲ್ಲ ನಾಯಕರು ಹಾಗೂ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇನೆ. ಕ್ಷೇತ್ರದ ಮಾಜಿ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಪಾತಿರಂದು ಮರಳು ಮಾಫಿಯಾ ಗಣಿಗಾರಿಕೆಡು ಉಸ್ತುವಾರಿ ಸಚಿವರು ಸಂಸದರು ಶಾಮೀಲಾತಿರೆಂದು UT ಖಾದರ್ ಪಂಡಿನ ಪಾತ್ರ ನಿಜ ಆದಿತ್ತಂಡ ತಾನು ರಾಜಕೀಯ ಜೀವನವನ್ನು ಉಂತಾಯ ಪಂಡ ತೆರಿಪಾಯರು. 3-4 ದಿವಸದ ಹಿಂದೆ ನಮ್ಮ ಶಾಸಕರಾದಂಥ ಗೌರವಾನ್ವಿತ UT ಖಾದರ್ ಅವರು ಪ್ರೆಸ್ ಮೀಟ್ ಕರೆದಿದ್ದರು. ಆ ಪ್ರೆಸ್ ಮೀಟಲ್ಲಿ ನಮ್ಮ ಸಂಸದರು, ಅದರೊಟ್ಟಿಗೆ ನಮ್ಮ BJP MLAಗಳು, ಅದರೊಟ್ಟಿಗೆ ನಮ್ಮ ಸಚಿವರು ಮರಳುಗಾರಿಕೆ ಮತ್ತು ಗಣಿಯಲ್ಲಿ ಪಾಲುದಾರರು, ಅವರ ಪಾಲುದಾರಿಕೆ ಅದರಲ್ಲಿದೆ, ಜಿಲ್ಲೆಗೆ ತೊಂದರೆ ಆಗಿದೆ ಎಂಬ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು ನೇರವಾಗಿ ಅವರ ಹತ್ರ ಕೇಳ್ತಾ ಇದ್ದೇನೆ, ಒಂದು ವೇಳೆ ನಮ್ಮ ಸಂಸದರು ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ಸಚಿವರು ಗೌರವಾನ್ವಿತ ಶ್ರೀನಿವಾಸ್ ಪೂಜಾರಿ ಅವರು ಸಚಿವರು, ಅದರೊಟ್ಟಿಗೆ ನಮ್ಮ MLA ಯಾವುದಾದರೂ ದಕ್ಷಿಣ ಕನ್ನಡದಲ್ಲಿ ಅಲ್ಲದೆ ಎಲ್ಲಾದರೂ ಅವರು ಸ್ಯಾಂಡ್ ಮಾಫಿಯಾ, ಇಲ್ಲದಿದ್ದರೆ ಮಣ್ಣು ಮಾಫಿಯಾ, ಇಲ್ಲ ಗಣಿಗಾರಿಕೆ, ಇದರಲ್ಲಿ ಯಾವುದಾದ್ರೂ ಅಕ್ರಮವಾಗಿ ಅವರು ಇದ್ದಾರಾದರೆ ನನ್ನ ರಾಜಕೀಯ ಕೂಡ ಬಂದ್. ಯಾಕೆಂದರೆ ಅವರು ಎಂದೂ ಮಾಡಲಿಕ್ಕಿಲ್ಲ. ಸಚಿವರು ಹಾಗೂ ಸಂಸದರು ನೇರವಾಗಿ ಇಷ್ಟರ ತನಕ ಯಾವುದೇ ಒಂದು ಅಂಥ ಕೆಲಸ ಮಾಡಿದವರಲ್ಲಂತ 100ಕ್ಕೆ 100 ನನಗೆ ಗೊತ್ತುಂಟು. ನಾನು ಕೂಡ ರಾಜಕೀಯಕ್ಕೆ ಬಂದು 30 ವರ್ಷಗಳಾಯಿತು. ನಮ್ಮ ಸಚಿವರನ್ನು ನಾನೊಂದು 15 ವರ್ಷದಿಂದ ನೋಡ್ತಾ ಇದ್ದೇನೆ. ನಮ್ಮ ಸಂಸದರನ್ನು ನಿರಂತರವಾಗಿ ಅವರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾದ ಸಮಾಜದಿಂದ ಇಷ್ಟರ ತನಕ ನೋಡ್ತಾ ಇದ್ದೆ. ನನಗೆ 100ಕ್ಕೆ 100 ವಿಶ್ವಾಸ ಉಂಟು. ಇದು ಸುಳ್ಳು ಅಪಪ್ರಚಾರ ನಮ್ಮ ಶಾಸಕರದು. ಈ ರೀತಿಯ ಅಪಪ್ರಚಾರ ಅವರು ಮಾಡಬಾರ್ದು. ಅವರು ಇದರ ಬಗ್ಗೆ ಕ್ಷಮೆ ಕೇಳಬೇಕು.
ಪಂಪೈಲ್ ಫ್ಲೈಓವರ್, ತೊಕ್ಕೊಟ್ಟು ಫ್ಲೈಓವರ್ ಎಂಬ ನಾಟಕ ನೋಡಿದ್ವಿ. ಯಾವಾಗ ನೋಡೋದು ಪ್ರೆಸ್ ಮೀಟ್ ಕರೆಯೋದು, ಪಾದಯಾತ್ರೆ ಮಾಡೋದು, ಇವರಿಗೆ ಬೇರೆ ಏನು ಕೆಲಸ ಇಲ್ಲದಿದ್ರು ಇದೊಂದು ಪ್ರೆಸ್ ಮೀಟ್ ಇತ್ತು. ಆದರೆ ತೊಕ್ಕೊಟ್ಟು ಕೂಡ ಲೋಕಾರ್ಪಣೆ ಆಯಿತು, ಪಂಪೈಲ್ ಕೂಡ ಲೋಕಾರ್ಪಣೆ ಆಯಿತು. ಇತಿಹಾಸದಲ್ಲಿ ದಾಖಲೆ ಆದಂಥ ಗುರುಪುರ ಬ್ರಿಡ್ಜ್ ಕೂಡ ಲೋಕಾರ್ಪಣೆ ಆಯಿತು. ಇವಾಗ ನಮ್ಮ ಶಾಸಕರಿಗೆ ಯಾವುದು ವಿಷಯ ಕೂಡ ಇಲ್ಲ. ನಮ್ಮ ಸಚಿವರು ಮತ್ತು ನಮ್ಮ ಸಂಸದರು, ರಾಜ್ಯಾಧ್ಯಕ್ಷರು ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ರಾಜ್ಯದಲ್ಲಿ ಅವರು ಮಾಡ್ತಿರುವಂಥ ಕೆಲಸವನ್ನು ನೋಡಿದಾಗ ಇದಕ್ಕೆ ರಾಜ್ಯ ಮೆಚ್ಚುಗೆಯನ್ನು ಸೂಚಿಸಿದೆ. ನಮ್ಮ ಸಂಸದರಿಗೆ ನೇರವಾಗಿ ನಮ್ಮ ಹೋಮ್ ಮಿನಿಸ್ಟರ್ ಗೌರವಾನ್ವಿತ ನಮ್ಮ ಹಿಂದಿನ ಮಾಜಿ ರಾಷ್ಟ್ರಾಧ್ಯಕ್ಷರು ಅಮಿತ್ ಶಾಜಿಯವರು ಹಾಗೂ ಈಗಿನ ರಾಷ್ಟ್ರಾಧ್ಯಕ್ಷರಾದ ನಡ್ಡಾರವರು ಶಾಬಾಷ್ಗಿರಿ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಮ್ಮ ಮೋದಿಜಿಯವರ ಶಾಬಾಷ್ ಕೂಡ ನೋಡಿದ್ದೇವೆ. ಹಿಂದೆ ಕೂಡ ಲೋಬರವರು ಮಾಡಿದರು ಅಪಪ್ರಚಾರ, ಲೋಬರವರು ಮಾಡಿದರು ಅಪವಾದ. ಅದರ ಒಟ್ಟಿಗೆ ಐವಂಡಿ ಸೋದ, ರಮಾತರೇ, ಬಾವ, ಯುಟಿ ಖಾದರ್, ನಿರಂತರ ಈಗ ಯಾವುದು ಒಂದೇ ಒಂದು ಕ್ವಶನ್ ಅವರಿಗೆ ಸಿಗುವುದಿಲ್ಲ. ಅವರಿಗೆ ನಿದ್ದೆ ಕೂಡ ಬರುವುದಿಲ್ಲ. ತನ್ನಲ್ಲಿರುವ ಅಧಿಕಾರವನ್ನು ಹೇಗೋ ಕಳ್ಕೊಂಡಿದ್ದಾರೆ. ಅಧಿಕಾರ ಕಳ್ಕೊಂಡ ನಂತರ ಕೂಡ ಅವರು ತನ್ನಷ್ಟಕ್ಕೆ ನಿಲ್ಲುತ್ತಾರೆ. ನಾನು ನೇರವಾಗಿ ಇಷ್ಟ ತನಕ ನೇರವಾಗಿ ಕೇಳ್ತಾ ಇದ್ದೇನೆ. ಗೌರವಾನ್ವಿತ ಯುಟಿ ಖಾದರ್ ಅವರ ತಂದೆಯವರು ಯುಟಿ ಫರೀದರ್ ಅವರು 4 ಸಾರಿ ಎಮ್ ಎಲ್ ಎ ಆಗಿದ್ದರು ನಮ್ಮ ಕ್ಷೇತ್ರದಲ್ಲಿ. ಆನಂತರ ಇವರು 4 ಸಾರಿ ಆದರು. ಇಷ್ಟರ ತನಕ ಶಾಶ್ವತವಾದಂಥ ಒಂದು ಕಡಲ ಕೊರತೆ ಯೋಜನೆಯನ್ನು ಅವರಿಗೆ ಮಾಡಲಿಕ್ಕಾಗಲಿಲ್ಲ. ಶಾಶ್ವತವಾದಂಥ ಜರ್ಮನ್ ಯೋಜನೆ, ಇಂಗ್ಲೆಂಡ್ ಯುರೋಪಿಯನ್ ಯೋಜನೆ, ಸಿಂಗಾಪುರ ಯೋಜನೆ ಅಂತ ಎಂತೆಂಥ ಯೋಜನೆಗಳನ್ನು ಹಾಕಿದರು. ಬ್ರೇಕ್ ವಾಟರ್ ಎಲ್ಲಿ ಆಗಬೇಕಂತ ಹೇಳಿದಾಗ ADB ಅವರ ಮಾರ್ಗದರ್ಶನ ಪಡ್ಕೊಂಡ್ರು. IR ಆಫೀಸರನ್ನೆಲ್ಲ ಕರ್ಕೊಂಡು ಬಂದರು. ಈ ಸಾರಿ ಶಾಶ್ವತ ಯೋಜನೆ ಹಾಕಿ, ಆದರೆ ಒಂದು ಕೂಡ ಬ್ರೇಕ್ ವಾಟರ್ ಆ ಕೋಟೆಪುರದಲ್ಲಿ ಒಂದು ಬ್ರೇಕ್ ವಾಟರ್ ಸಕ್ಸಸ್ ಹೊರತು ಅಲ್ಲಿಂದ ಎಲ್ಲಿ ನೋಡಿದರೂ ಒಂದು ಕೂಡ ಸಕ್ಸಸ್ ಆಗಲಿಲ್ಲ. ಅಲ್ಲೇ ಹಾಕಿದ ಬ್ರೇಕ್ ವಾಟರ್ನಿಂದ ಈಗ ಉಚ್ಚಿಲದಲ್ಲಿ ಕೂಡ ಅತ್ಯಂತ ಜಾಸ್ತಿ ಕಡಲು ಕೊರತೆ ಪಾಪದವರ ಮನೆ ಸಂದ್ರ ಪಾಲಾಗ್ತಾ ಉಂಟು. ಇವಾಗ ಎಚ್ಚರಿಕೆ ಆಗ್ತದೆ ಅವರಿಗೆ. ಸರಿ, ಅದರ ಬಗ್ಗೆ ಮಾತನಾಡೋದು ಬೇಡ. ದೇವರದಿಂದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಿದೆ, ಅದಕ್ಕೆ ಏನಾದರೂ ಶಾಶ್ವತ ಯೋಜನೆ ಆಗ್ತದೆಂಬ 100ಕ್ಕೆ 100 ನಿರೀಕ್ಷೆ ಇದೆ. ಎರಡನೇ, ಇಷ್ಟು ವರ್ಷ ಅಪ್ಪ ಮತ್ತು ಮಗ ಈ ಕ್ಷೇತ್ರದ ಶಾಸಕರಾಗಿದ್ದರೂ ಕೂಡ ಒಂದು ಶಾಶ್ವತವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 100 ಬೆಡ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕೆ ಆಗಲಿಲ್ಲ. ಈಗ BJP ಸರ್ಕಾರ ಇದೆ, 100ಕ್ಕೆ 100 ಆಗ್ತದೆ. ಒಂದು ಅಗ್ನಿಶಾಮಕ ದಳ, ನಾನು ಯಾವಾಗ ಪ್ರೆಸ್ ಮೀಟ್ ಮಾಡಿದರೂ ಕೂಡ ಆಗ ಶಾಶ್ವತವಾದ ಒಂದು ಅಗ್ನಿಶಾಮಕ ಕೇಂದ್ರ ಇಷ್ಟರ ತನಕ ಮಾಡಲಿಕ್ಕೆ ಈಗ ಆಗ್ತಾ ಉಂಟು. BJP ಸರ್ಕಾರ ಹೇಳೋದು, BJP ಸರ್ಕಾರ ಬಂದ ನಂತರ ಅದು ಆಗ್ತದೆ ಎಂಬ ಒಂದು ಕನಸಾದರೆ ಅವರು ಹೇಳಿ ಆವಾಗಲೇ ಉದ್ಘಾಟನೆ ಆಗ್ತದೆ. ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಬೇರೆ ಎಲ್ಲ ಕ್ಷೇತ್ರದಲ್ಲಿ ನೋಡಿ, ಮಂಗಳೂರು ದಕ್ಷಿಣ ನೋಡಿ, ಬಂಟ್ವಾಳ ನೋಡಿ, ಬೇರೆ ಬೇರೆ ಎಲ್ಲಿ ಕೂಡ ಶಾಶ್ವತವಾದ ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಉಂಟು, ಒಂದು ಸರ್ಕಾರಿ ITI ಉಂಟು. ಇಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಆಗಿರ್ಬೋದು, ಒಂದು ಸರ್ಕಾರಿ ITI ಕೂಡ ನಮ್ಮ ಕ್ಷೇತ್ರದಲ್ಲಿ ಇಲ್ಲ. ನಾವು ಅಭಿವೃದ್ಧಿ 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 ಕೇವಲ ನಮ್ಮ ಸಂಸದರನ್ನು ಮತ್ತು ಸಚಿವರನ್ನು ಪ್ರೆಸ್ ಮೀಟ್ ಮಾಡಿ ಅವರನ್ನು ಅಪಮಾನ ಮಾಡೋದನ್ನು ಬಿಟ್ಟು ಬೇರೆ ಏನೂ ಕೆಲಸ ಕೂಡ ಮಾಡಲಿಲ್ಲ, ಏನೂ ಸಿಗಲಿಲ್ಲ. ಈಗ ಸ್ಯಾಂಡ್ ಮಾಫಿಯಾ ಮಾಡ್ತಾರೆ ಅಂತ ಅಪವಾದ ಆಗ್ತಾ ಇದ್ದಾರೆ. ಅದು ಕೂಡ ನಮ್ಮ ಸಚಿವರು, ಅದು ಕೂಡ ನಮ್ಮ ಸಂಸದರು. ಅವರ ಮೇಲೆ ಅಪವಾದ ಹಾಕೋದಾದ್ರೆ ಜನತೆ ಒಪ್ಪುವುದಿಲ್ಲ, ನೀವು ಮಾಧ್ಯಮದವರು ಕೂಡ ಒಪ್ಪಲಿಕ್ಕಿಲ್ಲ. ಒಂದು ವೇಳೆ ಇದ್ದರೆ ಅವರು ತೋರಿಸಿಕೊಡ್ಬೇಕು. ಒಂದು ವೇಳೆ ಅವರು ಇದರಲ್ಲಿ ಏನಾದರೂ ಪಾಲುದಾರಿಕೆ ಇದೆ ಅಂದರೆ, ಇವರಿಗೆ ತಾಕತ್ತಿದ್ದರೆ ನಮ್ಮ ಶಾಸಕರು ತೋರಿಸಿಕೊಡ್ಬೇಕು. ನಾವು ಇಷ್ಟೇ ಅವರ ಹತ್ರ ರಿಕ್ವೆಸ್ಟ್ ಮಾಡೋದು. ಇನ್ನು ಸುಳ್ಳು ಅಪವಾದ ಮಾಡಿ ಸುಳ್ಳು ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಲಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಕೊಡಲಿ. ಕುರ್ನಾಡು ತಾಲೂಕು ಪಂಚಾಯತ್ ಸದಸ್ಯರು ಶ್ರೀ ನವೀನ್ ಪಾದಲ್ಪಾಡಿ, ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಶ್ರೀ ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ಕ್ಷೇತ್ರ ಯುವ ಮೋರ್ಚಾ ಅಧ್ಯಕ್ಷರು ಶ್ರೀ ಸಚಿನ್ ಮೋರೆ ಸುದ್ದಿಗೋಷ್ಠಿಗೆ ಎತ್ತಿರು.